ಶ್ರೀನಗರದ ಪುಲ್ವಾಮಾ ಹೆದ್ದಾರಿಯಲ್ಲಿ ಪಾಕ್ ಪ್ರೇರಿತ ಉಗ್ರರಿಂದ ಅಮಾನುಷವಾಗಿ ವೀರ ಜವಾನರ ವೀರಮರಣದಿಂದ ದೇಶದ ಉದ್ದಗಲಕ್ಕೂ ವ್ಯಾಪಕ ಜನಾಕ್ರೋಶ ವ್ಯಕ್ತವಾಗಿದೆ. ಮಡಿದ ಯೋಧರ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಇದಕ್ಕೆ ಪ್ರತಿಕಾರ ನೀಡುವ ಮೂಲಕ ನಮ್ಮ ದೇಶದ ಜವಾನರು ಪ್ರತ್ಯುತ್ತರ ನೀಡಲೇಬೇಕಾಗಿದೆ. ಅಲ್ಲದೆ ನಮ್ಮ ದೇಶದ ಯುವಕರು ಹೆಚ್ಚು ಸೈನ್ಯಕ್ಕೆ ಸೇರುವ ಮೂಲಕ ದೇಶಕ್ಕಾಗಿ ವೀರ ಮರಣ ಹೊಂದಿದ ಜವಾನರ ಆತ್ಮಕ್ಕೆ ಶಾಂತಿ ಸಿಗುವಂತೆ ಮಾಡಬೇಕು ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಶಶಿಕಾಂತ್ ಪಡುಬಿದ್ರಿ ಹೇಳಿದರು. ಅವರು ಹೆಜ್ಜಮಾಡಿ ಜೂನಿಯರ್ ಕಾಲೇಜು ವಿದ್ಯಾರ್ಥಿಗಳಿಂದ ಮಾನವ ಸರಪಳಿ ರಚಿಸಿ ದೇಶಭಕ್ತಿ ಗೀತೆ ಹಾಡುವ ಮೂಲಕ ನಡೆದ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಆ ಒಂದು ಹುತಾತ್ಮರ ಬಲಿದಾನ ಆಗಿದೆ. ಆ ಬಲಿದಾನವನ್ನು ನಾವು ಯಾರು ಮಾಡಿದರೆ ಅವರ ಬಲಿದಾನ ಮಾಡುವ ಮುಖಾಂತರ ಅವನು ಸೇಡನ್ನು ನಾವು ತೀರಿಸಿಕೊಳ್ಳಬೇಕೆನ್ನುವ ಒಂದು ಎಲ್ಲರ ಒಕ್ಕರಳ ಆಸೆ ಇದೆ. ಹುತಾತ್ಮರಾದಂಥ ಯೋಧರ ಅವರ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಕುಟುಂಬ ಇರ್ಬೋದು, ಕಣ್ಣೀರಿಡುವಂಥ ಎಲ್ಲ ದೇಶದ ಪ್ರಜೆಗಳು ಇವತ್ತು ಅವರಿಗೆ ಶಾಂತಿ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದೇವೆ. ಸಭೆಯಲ್ಲಿ ಹಿರಿಯರಾದ ರವೀಂದ್ರ ಜಿ ಹೆಗಡೆ, ದಲಿತ ಮುಖಂಡ ಶೇಖರ್ ಹೆಜ್ಮಾಡಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಸುಧಾಕರ್ ಕರ್ಕೇರ, ಕಾಲೇಜಿನ ಪ್ರಾಂಶುಪಾಲ ಮತ್ತು ಶಿಕ್ಷಕ ವೃಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಶಶಿಕಾಂತ್ ಪಡುಬಿದ್ರಿ